ತಮಗೆಲ್ಲ ತಿಳಿರುವ ಹಾಗೆ ಕೊರೋನಾ ಸಾಂಕ್ರಾಮಿಕ ಸಾಕಷ್ಟು ವೇಗವಾಗಿ ಈಗ ಹಲವಾರು ಜಿಲ್ಲೆಗಳಲ್ಲಿ ಹರಡ್ತಾ ಇದೆ. ಇದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಹಾಗೂ ನಿರ್ಬಂಧಗಳನ್ನು ಜಾರಿಗೊಳಿಸಿದ್ದು ಅದು ಇನ್ನೂ ಕೂಡ ಜಾರಿಯಲ್ಲಿದೆ. ಅದೇ ಅಲ್ಲದೆ ಸೀಮಿತ ಸಂಖ್ಯೆಯಲ್ಲಿ ಈ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆ ಕೂಡ ಇರುವುದರಿಂದ ರೋಗಿಗಳಿಗೆ ಆಸ್ಪತ್ರೆಗೆ ಭೇಟಿ ಕೊಡಲು ಸ್ವಲ್ಪ ಕಷ್ಟವಾಗ್ತಾ ಇದೆ. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಈ ಕೊರೋನಾ ಸೋಂಕಿತ ಸಂಖ್ಯೆಯಲ್ಲಿ ಸಾಕಷ್ಟು ಹೆಚ್ಚಳವಾದ್ದರಿಂದ ರೋಗಿಗಳು ಕೂಡ ಆಸ್ಪತ್ರೆಗೆ ಬರಲು ಸ್ವಲ್ಪ ಹಿಂಜರಿಕೆಯನ್ನು ತೋರಿಸ್ತಾ ಇದ್ದಾರೆ. ಸಾಕಷ್ಟು ಸಂಖ್ಯೆಯ ರೋಗಿಗಳು ನಮಗೆ ವೈದ್ಯರೊಂದಿಗೆ ಮನೆಯಿಂದಲೇ ಸಮಾಲೋಚನೆ ಮಾಡುವಂಥ ಒಂದು ವ್ಯವಸ್ಥೆ ಕಲ್ಪಿಸುವಂತೆ ಕೂಡ ನಮ್ಮಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಈ ಎಲ್ಲ ಅಂಶಗಳನ್ನು ಮಾಡಿಕೊಂಡು ಕಸ್ತೂರ್ಬಾ ಆಸ್ಪತ್ರೆಯು ಸೋಮವಾರದಿಂದ ಟೆಲಿಮೆಡಿಸಿನ್ ಹಾಗೂ ವಿಡಿಯೋ ಕನ್ಸಲ್ಟೇಷನ್ ಎನ್ನುವಂತಹ ಒಂದು ಸೇವಾ ಸೌಲಭ್ಯವನ್ನು ಆರಂಭಿಸ್ತಾ ಇದ್ದೇವೆ ರೋಗಿಗಳ ಅನುಕೂಲಕ್ಕಾಗಿ. ಇದರಿಂದ ರೋಗಿಗಳು ತಮ್ಮ ಮನೆಯಲ್ಲೇ ಕುರಿತು ತಮಗೆ ಬೇಕಾದ ವೈದ್ಯರ ಜೊತೆ ವಿಡಿಯೋ ಕಾಲ್ ಮೂಲಕ ಸಮಾಲೋಚನೆಯನ್ನು ಮಾಡಬಹುದು. ಈಗಾಗಲೇ ನಾವು ಸಾರ್ವಜನಿಕ ಮಾಧ್ಯಮ ಪ್ರಕಟಣೆಯಲ್ಲಿ ನೀಡಿದಂತಹ ನಂಬರಿಗೆ ಕಾಲ್ ಮಾಡಿದರೆ ವೈದ್ಯರು ಫೋನ್ ಅಥವಾ ವಿಡಿಯೋ ಮೂಲಕ ರೋಗಿಗಳೊಂದಿಗೆ ಸಮಾಲೋಚನೆ ನಡೆಸಲಿದ್ದಾರೆ. ಇದರಿಂದಾಗಿ ರೋಗಿಗಳು ಆಸ್ಪತ್ರೆಗೆ ಬರುವಂತಹ ಅಗತ್ಯವಿಲ್ಲದೆ ಅಥವಾ ಎಮರ್ಜೆನ್ಸಿ ಬಿಟ್ಟು ಉಳಿದ ಸಾಮಾನ್ಯ ತೊಂದರೆಗೆ ಆಸ್ಪತ್ರೆಗೆ ಬರುವ ಅಗತ್ಯವಿರುವುದಿಲ್ಲ. ವೈದ್ಯರೊಂದಿಗೆ ಸಮಾಲೋಚನೆ ಮೂಲಕ ಮನೆಯಿಂದಲೇ ಅವರಿಗೆ ಸಲಹೆ ಸೂಚನೆ ಮಾರ್ಗದರ್ಶನವನ್ನು ಪಡೆಯಬಹುದು. ಸಾರ್ವಜನಿಕರು ಈ ಸೌಲಭ್ಯದ ಪ್ರಯೋಜನವನ್ನು ಪಡೆದುಕೊಳ್ಳಬೇಕಂತ ವಿನಂತಿ ಮಾಡ್ತಾ ಇದ್ದೇನೆ.